ಹಿಂದೂ ಜಾಗರಣ ವೇದಿಕೆ ಪುತ್ತೂರು ತಾಲೂಕು ಇದರ ಆಶ್ರಯದಲ್ಲಿ ನಡೆಯತಕ್ಕಂತಹ ಕೋಮುವಾದಿ ಪೊಲೀಸ್ ಅಧಿಕಾರಿ ಖಾದರ್ ಹಾಗೂ ಸಿಬ್ಬಂದಿಗಳಾಗಿರತಕ್ಕಂತಹ ಚಂದ್ರ ಮತ್ತು ರುಕ್ಮಯರ ವಿರುದ್ಧ ನಡೆಯತಕ್ಕಂತಹ ಪ್ರತಿಭಟನಾ ಸಭೆಯಲ್ಲಿ ವೇದಿಕೆಯಲ್ಲಿ ನಮಗೆಲ್ಲರಿಗೂ ದಿಕ್ಸೂಚಿ ಭಾಷಣದ ಮುಖಾಂತರ ಕ್ಷಾತ್ರ ತೇಜಸ್ಸನ್ನು ತುಂಬಿಸಲಿಕ್ಕಿರತಕ್ಕಂತಹ ಮಾನನೀಯ ಜಗದೀಶ್ ಕಾರಂತರೆ, ಹಿಂದೂ ಜಾಗರಣ ವೇದಿಕೆಯ ಎಲ್ಲ ವೇದಿಕೆಯಲ್ಲಿರ್ತಕ್ಕಂತಹ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಪರಿವಾರ ಸಂಘಟನೆಯ ಎಲ್ಲ ಪ್ರಮುಖರೇ, ಸಜ್ಜನ ಬಂಧುಗಳೇ, ಶ್ರದ್ಧೆಯ ಮಾತೆಯಂದರೆ, ಯಾವ ಸಮಾಜಕ್ಕೆ ರಕ್ಷಣೆಯನ್ನು ಕೊಡಬೇಕಾಗಿರತಕ್ಕಂತಹ ಪೊಲೀಸ್ ಅಧಿಕಾರಿಗಳು ಯಾವ ದೇಶದ್ರೋಹದ ಕೆಲಸವನ್ನ ಮಾಡತಕ್ಕಂತಹ, ಯಾವ ಮತೀಯವಾದದ ಮುಖಾಂತರ ಸಾಮಾಜಿಕ ಸಾಮರಸ್ಯವನ್ನ ಕದಡತಕ್ಕಂತಹ, ಯಾವ ಈ ಸಮಾಜದ ವ್ಯವಸ್ಥೆಗಳಿಗೆ ವಿರುದ್ಧವಾಗಿ ಕೆಲಸ ಮಾಡತಕ್ಕಂತಹ ಸಂಘಟನೆಯ ಜೊತೆಗೆ ಜೋಡಿಸಿಕೊಂಡು ಸಮಾಜ ದ್ರೋಹ ಕೆಲಸವನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಈ ಅಧಿಕಾರಿಗಳ ವಿರುದ್ಧ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ಯಾವ ಜನಸ್ನೇಹಿ ಪೊಲೀಸ್ ಅಧಿಕಾರಿಗಳಿಗೆ ಇವರ ಕಾರ್ಯವೈಖರಿಯ ವಿರುದ್ಧ ಸ್ಪಷ್ಟವಾಗಿರತಕ್ಕಂತಹ ಸಂದೇಶ ರವಾನೆ ಆಗಬೇಕು ಅನ್ನತಕ್ಕಂತಹ ಒಂದೇ ಒಂದು ಯೋಚನೆ ಅಡಿಯಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಳೆದ 2 ವರ್ಷಗಳಿಂದ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿಯಾಗಿ ಸಾಮಾಜಿಕ ಬದ್ಧತೆಯ ಆಧಾರದಲ್ಲಿ ಸಮಾನವಾಗಿ ನ್ಯಾಯವನ್ನು ಕೊಡಬೇಕಾಗಿರತಕ್ಕಂಥ ಒಬ್ಬ ಅಧಿಕಾರಿ ಮತಾಂಧ ಸಂಘಟನೆಯ ಆಗಿರತಕ್ಕಂತಹ KFD ಮತ್ತು PFI ಸಂಘಟನೆಯ ಜೊತೆಗೆ ಕೈ ಜೋಡಿಸ್ತಾನೆ. ಯಾವ ಈ ಸಮಾಜದಲ್ಲಿ ಧರ್ಮದ ಕೆಲಸವನ್ನ ಮಾಡತಕ್ಕಂತಹ, ಗೋವನ್ನ ರಕ್ಷಣೆ ಮಾಡತಕ್ಕಂತಹ ಕಾರ್ಯಕರ್ತರ ಮೇಲೆ ವಿನಾಕಾರಣ ದೂರನ್ನ ದಾಖಲಿಸ್ತಾನೆ. ಯಾವ ಈ ಸಮಾಜದಲ್ಲಿ ಸಂಸ್ಕೃತಿ ಸಂಸ್ಕಾರ ಮೌಲ್ಯಗಳೆಲ್ಲ ಉಳಿದತಕ್ಕಂತಹ ನಮ್ಮ ಸಹೋದರಿಯರ ಮೇಲೆ ಆಕ್ರಮಣಗಳು ನಡೆದಿರುವಂತಹ ಸಂದರ್ಭದಲ್ಲಿ ಮತಾಂಧರ ಜೊತೆಗೆ ಕೈ ಜೋಡಿಸ್ತಾನೆ ಅನ್ನತಕ್ಕಂಥ ವಿಚಾರವನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಯಾವ ಖಾಕಿ ಅಧಿಕಾರಿ ಸಂಘಟನೆಯ ಕಾರ್ಯಕರ್ತರನ್ನ ತನ್ನ ಗುಲಾಮನೆಂದು ಪರಿಗಣಿಸ್ತಾನ, ಸಂಘಟನೆಯ ಕಾರ್ಯಕರ್ತರ ಮೇಲೆ ನಿರಂತರವಾಗಿರತಕ್ಕಂಥ ಹಲ್ಲೆಯನ್ನ ದೌರ್ಜನ್ಯವನ್ನ ಮಾಡೋದಕ್ಕೆ ಸಿದ್ಧನಿದ್ದಾನ, ಅವನಿಗೆ ಉತ್ತರವನ್ನ ಕೊಡೋದಕ್ಕೆ ಇವತ್ತಿನ ಈ ವೇದಿಕೆಯಲ್ಲಿ ನಾವೆಲ್ಲ ಸೇರಿದ್ದೇವೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಮತಾಂಧ ಪೊಲೀಸ್ ಅಧಿಕಾರಿಗೆ ಗೊತ್ತಿರಬೇಕು, ಹಿಂದೂ ಸಮಾಜ ಯೋಚನೆಯನ್ನ ಮಾಡಿದರೆ ಒಂದು ಕ್ಷಣ ನಿಮ್ಮ ವಿರುದ್ಧ ಖಾಕಿಯ ವಿರುದ್ಧ ತಿರುಗಿ ಬಿದ್ರೆ ನಿಮ್ಮ ಖಾಕಿ ಬಿಡಿ, ಖಾದರಿನಂತಹ 100 ಜನ ಇದ್ರೂ ಕೂಡ 5 ನಿಮಿಷಗಳಲ್ಲಿ ನಮಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಯೋಚನೆ ಮಾಡಬೇಕು. ಮೊನ್ನೆ ಸುಳ್ಯ ಪದವಿನಲ್ಲಿ ನಡೆದಿರತಕ್ಕಂತಹ ಘಟನೆ, 1-2 ದಿವಸಗಳ ಹಿಂದೆ ಬೆರಿಗೇರಿಯಲ್ಲಿ ನಡೆದಿರತಕ್ಕಂತಹ ಘಟನೆ, ಇವತ್ತು ಬೆಳಿಗ್ಗೆ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಿಂದ ಗೋವನ್ನ ಕದ್ದು ಹತ್ಯೆ ಮಾಡಿರತಕ್ಕಂತಹ ಸಂದರ್ಭದಲ್ಲಿ ಇಡೀ ಸಮಾಜ ಇವತ್ತು ಎಚ್ಚೆತ್ತುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಯಾವ ಗೋಹತ್ಯೆ ನಿಷೇಧ ಆಗಬೇಕು ಅನ್ನತಕ್ಕಂತಹ ವಿಚಾರವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಶಾಸನವನ್ನು ಮಾಡಿದರೆ ಇವತ್ತು ಗೋಹತ್ಯೆಯನ್ನು ಇಲ್ಲಿ ಮಾಡ್ತೇನೆ ಅನ್ನತಕ್ಕಂತಹ ಯೋಚನೆಯ ನಡುವೆ ಮತಾಂಧರ ಜೊತೆಗೆ ಸೇರಿಕೊಳ್ಳತಕ್ಕಂತಹ ಪ್ರಯತ್ನವನ್ನು ನಾವು ಕಂಡಿದ್ದೇವೆ. ಯಾವ ಮೊನ್ನೆ ನೀನು ಜೈಲಿಗೆ ಹೋಗತಕ್ಕಂತಹ ಸಂದರ್ಭದಲ್ಲಿ ನಿನ್ನ ಹೆಂಡತಿಗೆ ಯಾರು ಇದ್ದಾರೆ ಅನ್ನತಕ್ಕಂತಹ ವಿಚಾರವನ್ನು ಇಟ್ಟುಕೊಂಡು ಸುರೇಶನಿಗೆ ಪ್ರಶ್ನೆ ಮಾಡತಕ್ಕಂತಹ ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿ ಮಾಡ್ತಾನೆ ಅಂತೇಳಿ ಆದ್ರೆ ಇವತ್ತು ಸಾರ್ವಜನಿಕ ವೇದಿಕೆಯಿಂದ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಖಾಕಿ ಹೊತ್ತು ಪೊಲೀಸ್ ಇಲಾಖೆಗೆ ಬಂದ ನಂತರ ನಿನ್ನ ಹೆಂಡತಿಗೆ ಯಾರು ಇದ್ದಾರೆ ಅನ್ನತಕ್ಕಂಥ ಪ್ರಶ್ನೆಯನ್ನು ಹಿಂದೂ ಸಮಾಜ ಮಾಡುತ್ತೆ. ಯಾವ ಚಿನ್ಮಯ ಅನ್ನತಕ್ಕಂತಹ ಪ್ರಾಮಾಣಿಕ ಕಾರ್ಯಕರ್ತ
ಈ ರಾಷ್ಟ್ರ ಪ್ರೇಮ ಸಂಘಟನೆಯ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯ ಕಾರ್ಯಕರ್ತರಾಗಿ ನಿಷ್ಕಲ್ಮಶ ಹೃದಯವಂತಿಕೆಯ ಜೊತೆಗೆ ಕಾರ್ಯಚಟುವಟಿಕೆಯನ್ನ ಮಾಡ್ತಾನೆ. ಆದರೆ ವಿನಾಕಾರಣ ಅವರ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಹೊರಿಸಿ ಅವರ ಮೇಲೆ ಕೇಸು ದಾಖಲು ಮಾಡತಕ್ಕಂತಹ ಪ್ರಯತ್ನವನ್ನ ಇದೇ ಸಿಬ್ಬಂದಿಗಳು ಮಾಡಿದ್ರಲ್ವಾ. ನಾನು ಇಲಾಖೆಗೆ ಮತ್ತೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ತಾಕತ್ತಿದ್ರೆ ನಿಮಗೆ ಪೊಲೀಸ್ ಇಲಾಖೆಗೆ ತಾಕತ್ತಿದ್ರೆ ಸಂಪ್ಯ ಪೊಲೀಸ್ ಠಾಣಾಧಿಕಾರಿಯಾಗಿರ್ತಕ್ಕಂಥ ಕಾದರಿಗೆ ಕದರಿದ್ರೆ 24 ಗಂಟೆಯ ಒಳಗೆ ಸಾರ್ವಜನಿಕವಾಗಿ ಕೆಲಸ ಮಾಡತಕ್ಕಂಥ ಚಿನ್ಮಯನ್ನ ಬಂಧನ ಮಾಡಿ ಇಡೀ ಪುತ್ತೂರೇ ಬೆಂಕಿ ಹಚ್ಚಿಕೊಳ್ಳುತ್ತಾ ಇರತಕ್ಕಂಥ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮೊನ್ನೆ ಬೆಳಗೇರಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಯಾವ ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಿಂದೂಗಳಿಗೆ ಮಾತ್ರ ಆಯೋಜನೆ ಮಾಡತಕ್ಕಂತ ಸಂದರ್ಭದಲ್ಲಿ ಪರವಾನಗಿಯನ್ನು ಕೇಳಲಿಕ್ಕೆ ಹೋದರೆ ಇದೇ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂತಹ ರುಕ್ಮಯ ASI ಪ್ರಶ್ನೆ ಮಾಡ್ತಾನೆ. ಮತಾಂಧರನ್ನ ಜೋಡಿಸಿಕೊಂಡು ಕಾರ್ಯಕ್ರಮವನ್ನ ಮಾಡಿ ಮುಸಲ್ಮಾನರ ಇಲ್ಲದಿದ್ರೆ ನಿಮಗೆ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಸಾಧ್ಯವಾಗತಕ್ಕಂತ ವಿಚಾರವನ್ನ ಇಟ್ಟುಕೊಂಡು ಅವನ ಮೇಲೆ ದೌರ್ಜನ್ಯಕ್ಕೆ ಸಿದ್ಧನಾಗ್ತಾನೆ. ಇವತ್ತು ರುಕ್ಮಯ್ಯರವರೇ ಯೋಚನೆ ಮಾಡಿ, ಸರ್ಕಾರದ ಹಣವನ್ನು ತಗೊಂಡು ನೀವು ಕೆಲಸ ಕಾರ್ಯ ನಿರ್ವಹಿಸುವವರು, ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ರಾಷ್ಟ್ರ ಕಟ್ಟುವ ಕೆಲಸಕ್ಕೋಸ್ಕರ ತಮ್ಮ ಕೈಯಿಂದ ಹಣ ಹಾಕಿ ಸಮಾಜದಲ್ಲಿ ಕೆಲಸ ಮಾಡ್ತಾರೆ. ಇದನ್ನು ನೀವು ನೆನಪಿಸಿಕೊಳ್ಳಿ. ಇವತ್ತು ನಾವೆಲ್ಲ ಅತ್ಯಂತ ಸಂಘಟಿತರಾಗಬೇಕಾಗಿದೆ. ಯಾವ ಧರ್ಮ ಆಧಾರಿತವಾಗಿರತಕ್ಕಂತಹ ರಾಜಕಾರಣ ಬರಬೇಕು, ಯಾವ ಪ್ರೀತಿ ವಿಶ್ವಾಸದ ರಾಜಕಾರಣ ಆಗಬೇಕು ಅಂತಕ್ಕಂತಹ ಯೋಚನೆ ಅಡಿಯಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿರತಕ್ಕಂತಹ ನರೇಂದ್ರ ಮೋದಿ ಅವರು ಈ ರಾಷ್ಟ್ರದ ಅಧಿಕಾರವನ್ನ ಹೊತ್ತಾರೆ. ಸಾಮಾಜಿಕ ಬದ್ಧತೆಯ ಆಧಾರದಲ್ಲಿ ರಾಷ್ಟ್ರ ಪ್ರೇಮದ ಜೊತೆಗೆ ಪ್ರೀತಿ ವಿಶ್ವಾಸದ ರಾಜಕಾರಣವನ್ನು ಮಾಡಿದ್ರು. ಜಗತ್ತು ನೇತೃತ್ವವನ್ನು ಕೊಡತಕ್ಕಂತಹ ಶಕ್ತಿ ಭಾರತಕ್ಕೆ ಬರುವಂತಹ ಕಾಲಘಟ್ಟ ಸನ್ನಿಹಿತವಾಗಿದೆ. ಯಾವ ಈ ವಿಚಾರವನ್ನು ಇಟ್ಟುಕೊಂಡು ದೇಶದ ಚಿಂತನೆಯಲ್ಲಿ ದಿವಸದ 24 ಗಂಟೆಯೂ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂತಹ ಮೋದಿ ನೇತೃತ್ವದ ಸರ್ಕಾರ ಕೈಗೊಂಡಿರತಕ್ಕಂತಹ ಯೋಚನೆಗಳು ಏನು, ಕಳೆದ 4 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ನಡೆದಿರತಕ್ಕಂತಹ ಘಟನೆಗಳೇನು ಅನ್ನತಕ್ಕಂತಹ ವಿಚಾರವನ್ನು ನಾವು ಇವತ್ತು ಯೋಚನೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಯಾವ ಸಂಘ ಪರಿವಾರದ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡತಕ್ಕಂತಹ ಪ್ರಯತ್ನಗಳು ಬೆಂಗಳೂರಿನಲ್ಲಿ ಮಲ್ಲೇಶ್ ಹತ್ಯೆಯಿಂದ ನಡೆದು ಮೊನ್ನೆ ಅಮಾಯಕ ಷರತ್ತುನ ಹತ್ಯೆಯನ್ನ ತನಕ ನಡೆದಿರತಕ್ಕಂತಹ ಘಟನೆಗಳು, ಯಾವ ಮತೀಯವಾದಿ, ಯಾವ ಈ ಸಮಾಜದಲ್ಲಿರ್ತಕ್ಕಂತಹ ಶಾಂತಿಯನ್ನ ಕದಡತಕ್ಕಂತ, ಈ ಸಮಾಜದ ಸಂಸ್ಕೃತಿ ಸಂಸ್ಕಾರ ಮೌಲ್ಯಗಳನ್ನ ಹಾಳು ಮಾಡತಕ್ಕಂತ ಮತಾಂಧ ಟಿಪ್ಪು ಸುಲ್ತಾನನ ಹೆಸರಿನಲ್ಲಿ ಸಂಘರ್ಷವನ್ನ ಮಾಡಿಸಿದ್ರು. ಸರ್ಕಾರಿ ಪ್ರಾಯೋಜಿಕ ಇವತ್ತು ಹಿಂಸಾಚಾರ ನಡೀತಾ ಇದೆ. ಇವತ್ತು ಸಮಾಜದಲ್ಲಿ ನಮಗೆಲ್ಲರಿಗೂ ಜವಾಬ್ದಾರಿ ಇದೆ. ಈ ರಾಷ್ಟ್ರವನ್ನು ಕಟ್ಟತಕ್ಕಂತ, ಈ ಸಮಾಜವನ್ನು ರಕ್ಷಣೆ ಮಾಡತಕ್ಕಂತ, ಈ ರಾಷ್ಟ್ರದ ಹಿರಾತನವಾಗಿರ್ತಕ್ಕಂಥ ಧರ್ಮದ ಮೌಲ್ಯಗಳನ್ನ ಇವತ್ತು ಜೀವಂತವಾಗಿ ಉಳಿಸಬೇಕಾದಂತ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಈ ದಿವಸದ ಪ್ರತಿಭಟನೆ. ಮುಂದಿನ ದಿವಸದಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಯಾವ ಪೊಲೀಸ್ ವರಿಷ್ಠಾಧಿಕಾರಿಗೆ ಮತ್ತೆ ಮನವಿಯನ್ನು ಮಾಡ್ತಾ ಇದ್ದೇವೆ, ಮತ್ತೆ ಇಂಥದೇ ಮತಾಂಧ ಕರಿನಲ್ಲಿ ನೀವು ಕೆಲಸ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿದರೆ ನಿಮ್ಮ ಕಾಕಿಯನ್ನ ಬಿಚ್ಚಿ ಹಿಂದೂ ಸಮಾಜ ಕೇಸರಿಯ ಹೆಸರಿನಲ್ಲಿ ನಿಮಗೆ ಉತ್ತರವನ್ನ ಕೊಡ್ತದೆ ಅನ್ನತಕ್ಕಂತ ಸ್ಪಷ್ಟ ಸಂದೇಶವನ್ನ ಈ ಸಂದರ್ಭದಲ್ಲಿ ರವಾನೆ ಮಾಡ್ತಾ, ಮುಂದಿನ ದಿವಸದಲ್ಲಿ ಇವತ್ತಿಗೆ ಕೊನೆಯಾಗಬೇಕು. ಸಂಘಟನೆಯ ಕಾರ್ಯಕರ್ತರು ನಮಗೆ ಶಕ್ತಿ. ಒಂದು ಸಂಘಟನೆಯ ಕಾರ್ಯಕರ್ತನಿಗೆ ನೋವಾದರೆ ಇಡೀ ಹಿಂದೂ ಸಮಾಜಕ್ಕೆ ನೋವಾಗ್ತದೆ ಅನ್ನತಕ್ಕಂಥ ಯೋಚನೆಯಲ್ಲಿ ಸಮಾಜದಲ್ಲಿ ಬದ್ಧತೆಯಿಂದ ನಾವು ಕೆಲಸ ಮಾಡ್ತೇವೆ. ಇವತ್ತಿಗೆ ಕೊನೆಯಾಗಬೇಕು. ಅಮಾಯಕ ಹಿಂದೂ ತರುಣರಿಗೆ ಕೇಸು ಹಾಕತಕ್ಕಂತಹ ಪ್ರಯತ್ನ ಇವತ್ತಿಗೆ ಕೊನೆಯಾಗಬೇಕು. ಯಾವ ಪರಿವಾರ ಸಂಘಟನೆಯ ಕಾರ್ಯಕರ್ತರ ಮೇಲೆ ವಿನಾಕಾರಣ ದೂರು ದಾಖಲಿಸತಕ್ಕಂತಹ ಕೇಸು ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿದರೆ ಮತ್ತೆ ನಮ್ಮದೇ ಶೈಲಿಯಲ್ಲಿ ನಾವು ಉತ್ತರ ಕೊಡ್ತೇವೆ. ಯಾವ ಗೋಮಾತೆಯನ್ನ ಹತ್ಯೆ ಮಾಡತಕ್ಕಂತಹ ಪ್ರಯತ್ನದ ಅಡಿಯಲ್ಲಿ ಮೊನ್ನೆ ನಡೆದಿರತಕ್ಕಂತಹ ಘಟನೆಯಲ್ಲಿ ಸುಮ್ಮನೆ ಆರೋಪವನ್ನು ಮಾಡಿದ್ರು. ಯಾವ ಗೋ ಸಾಕಾಟನೆ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಮೂತ್ರವನ್ನ ಕುಡಿಸಿದ್ರು ಅನ್ನತಕ್ಕಂತಹ ಹೇಳಿಕೆಯನ್ನ ಕೊಟ್ಟರು. ಇವತ್ತು ಸಾರ್ವಜನಿಕವಾಗಿ ನಾನು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ,
ಮತ್ತೆ ಗೋ ಹತ್ಯೆಯನ್ನ ಮಾಡತಕ್ಕಂತ, ಅಕ್ರಮ ಗೋ ಸಾಗಾಟವನ್ನ ಮಾಡತಕ್ಕಂತ ಯಾವುದೇ ವ್ಯಕ್ತಿಗಳು, ಹಂದಿಯ ಮಾಂಸವನ್ನ ತಿನ್ನತಕ್ಕಂತ ಯಾವುದೇ ವ್ಯಕ್ತಿ ಇರಬಹುದು, ಅವನಿಗೆ ಮೂತ್ರ ಅಲ್ಲ ಸೆಗಣಿಯನ್ನ ತಿನ್ನಿಸೋದಕ್ಕೆ ಹಿಂದೂ ಸಮಾಜ ಸಿದ್ಧ ಇದೆ ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಮಂಡನೆ ಮಾಡ್ತಾ, ಅತ್ಯಂತ ಸಂಘಟಿತವಾಗಿ ನಾವೆಲ್ಲರೂ ಸಮಾಜದಲ್ಲಿ ಬದುಕೋಣ, ಸನಾತನವಾಗಿರತಕ್ಕಂತ ಧರ್ಮ ಪರಂಪರೆಯನ್ನ ಉಳಿಸೋಣ. ಈ ರಾಷ್ಟ್ರದ ಏಕತೆ, ಈ ರಾಷ್ಟ್ರದ ಸಮಗ್ರತೆ, ಈ ರಾಷ್ಟ್ರದ ಸಾರ್ವಭೌಮತೆಗೆ ಯಾವುದೇ ರೀತಿಯ ಚ್ಯುತಿಯಾಗದ ರೀತಿಯಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಬದುಕೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ನಮಗೆಲ್ಲರಿಗೂ ಆ ಶಕ್ತಿಯನ್ನ ಮಹತೋಬಾರ ಮಾಲಿಂಗೇಶ್ವರ ದೇವರು ನೀಡಲಿ. ಹಿಂದೂ ಸಮಾಜ ಅತ್ಯಂತ ಸಂಘಟಿತವಾಗಿದೆ ಅನ್ನತಕ್ಕಂಥ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ವಿಗೆ ಸಾಕ್ಷಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ